ಕೊದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಡು ಮಾರ್ನಿಮಿ ಬೊಕ್ಕ ದಸರಾ ಉಚ್ಚಯ ನಡತೊಂದಿತ್ತಿದು ನಿಚ್ಚಲ ಹೋಮ ಪುಷ್ಪಾಲಂಕಾರ ಮಾಪೂಜೆ ರಾತ್ರಿ ಬಲಿ ಉಚ್ಚಯ ದಿವಂದಿರು ಎನ್ಮನೆ ದಿನ ಶನಿವಾರ ಚಂಡಿಕಾ ಹೋಮ ಬೊಕ್ಕ ಪಗೇಲು ಉಚ್ಚಯ ನಡಪಾಯಿರು. ನಮ್ಮ ದಸರಾ ನಮ್ಮ ಸುರಕ್ಷೆ ಪನ್ಪುನ ಘೋಷಣೆದೊಟ್ಟುಗು ಕೊದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಡು ಮಾರ್ನಿಮಿ ಉಚ್ಚಯ ಮಂಗಳೂರು ದಸರಾ ನಡತೊಂದಿತ್ತಿದು ಸರಕಾರದ ಕೊರೋನಾ ಮಾರ್ಗಸೂಚಿದಂಚ ಕ್ರಮದೆತೊಂದು ಮಾರ್ನಿಮಿದ ಆಚರಣೆ ಸಾಗದಂಡು ಕ್ಷೇತ್ರಡು ನಿಚ್ಚಲ ಹೋಮ ಪುಷ್ಪಾಲಂಕಾರ ಪೂಜೆ ರಾತ್ರಿ ಬಲಿ ಉಚ್ಚಯ ಮಾತ ನಡತೊಂದುಂಡು ಊರು ಪರ ಊರುಳಿನ ಭಕ್ತರು ದೇವಸ್ಥಾನಗೂ ಭೇಟಿ ಕೊರೊಂದುಲ್ಲಿರು. ಮಾರ್ನಿಮಿದ ಎನ್ಮನೆ ದಿನ ಶನಿವಾರ ಚಂಡಿಕಾ ಹೋಮ ನಡಪಾದು ಮಧ್ಯಾಹ್ನ ಪೂರ್ಣಾಹುತಿ ಮಲ್ತಿರು. ಕ್ಷೇತ್ರದ ಪ್ರಧಾನ ದೇವರು ಶ್ರೀ ಗೋಕರ್ಣನಾಥೇಶ್ವರ ಬೊಕ್ಕ ಪರಿವಾರ ದೇವರ್ನಕ್ಲಿಗ್ ಮಧ್ಯಾಹ್ನದ ಮಾಪೂಜೆ ನಡಪಾದು ಮಾರ್ನಿಮಿ ಉಚ್ಚಯದ ಅಧಿದೇವತೆ ಶ್ರೀ ಅನ್ನಪೂರ್ಣೇಶ್ವರಿಗ್ ಪುಷ್ಪಾಲಂಕಾರ ಮಾಪೂಜೆ ಮಲ್ತಿರು. ಪಗೇಲು ಉಚ್ಚಯದ ಲೆಕ್ಕುಡು ದೇವಿರ್ನ ಬಲಿ ನಡತಂಡು ಕ್ಷೇತ್ರಾಡಳಿತ ಮಂಡಳಿದ ಗುರುಕಾರ್ಯರು ಎಚ್.ಎಸ್. ಸಾಯಿರಾಮ್, ಕಾರ್ಯಂತೆರು ಬಿ. ಮಾಧವ ಸುವರ್ಣ, ಕೋಶಾಧಿಕಾರಿ ಆರ್. ಪದ್ಮರಾಜ್, ಕ್ಷೇತ್ರಾಡಳಿತ ಮಂಡಳಿ ಸದಸ್ಯರಾಯಿನ ಬಿ.ಕೆ. ತಾರನಾಥ್, ರವಿಶಂಕರ್ ಮಿಜಾರ್, ಕೆ. ಮಹೇಶ್ ಚಂದ್ರ, ಊರ್ಮಿಳಾ ರಮೇಶ್ ಕುಮಾರ್, ಎಂ. ಶೇಖರ್ ಪೂಜಾರಿ, ಬೊಕ್ಕ ಹರಿಕೃಷ್ಣ ಬಂಟ್ವಾಳ್, ಡಾ. ಬಿ.ಜಿ. ಸುವರ್ಣ, ಡಿ.ಡಿ. ಕಟ್ಟೆಮಾರ್, ಡಾ. ಅನುಸೂಯ ಬಿ.ಟಿ. ಸಾಲೆನ್, ದೇವೇಂದ್ರ ಪೂಜಾರಿ ಇಂಚ ಅಭಿವೃದ್ಧಿ ಸಮಿತಿದಕ್ಲು ಪಾಲ್ದೆತೊಂಡಿರು. ಮೆಲ್ಕರ್ ಕೈತಲು ಶುಕ್ರವಾರ ಚೆನ್ನೈ ಫಾರೂಕ್ನು ಕೆರ್ನ ಕೇಸಿಡು ಆರೋಪಿಳಿನ ನಾಡಿಪತ್ತೆರೆ ಭಾರಿ ಪುಣೇನ ಪೊಲೀಸರು ಆನಿ ರಾತ್ರಿ ಆರೋಪಿಳಿನ ನಾಡಿಪತ್ತದು ಬಂತನುಗಾದು ಫೈರಿಂಗ್ ಮಲ್ತದು ಆರೋಪಿ ಖಲೀಲ್ ಪನ್ಪುನಾಯನು ಪಲ್ತದಿರು ಈರ್ವಿರು ಆರೋಪಿಲು ಪದರಾಡಾತಿರು. ಬಂಟ್ವಾಳದ ಮೇಲ್ಕಾರಡು ಶುಕ್ರವಾರ ಬಯ್ಯಗ್ ಚೆನ್ನೈ ಪಾರುಕು ಪುದರ್ದ ಜವನನ್ನು ಕೇರ್ದು ಆರೋಪಿಲು ಪದ್ರಾಡಾದಿತ್ತಿರು. ಈ ಬಗೆಟ್ಟು ಆರೋಪಿಳಿನ ಪತ್ತೆರೆ ಪೊಲೀಸರು ಭಾರಿ ಕಾರ್ಯಾಚರಣೆ ನಡಪಾದಿರು. ರಾತ್ರಿ ನಡೀರ್ ಕರಿ ನಡೆದು ಬೊಕ್ಕ ಗುಂಡ್ಯಡು ಪೊಲೀಸರು ಫೈರಿಂಗ್ ನಡಪಾದು ಆರೋಪಿಲಿಡು ಒರಿಯನ್ನು ಪತ್ತಿದಿರು. ಗುಂಡು ಪಾಡ್ನೆಟ್ಟು ಬಂಟ್ವಾಳ ಗ್ರಾಮಾಂತರ ಎಸ್ಐ ಪ್ರಸನ್ನ ಮೇರೆಗೆ ಪೆಟ್ಟಾತಡು ಕೆರ್ನ ಆರೋಪಿಲಿಡು ಬಂಧನ ಆಯ್ನ ಖಲೀಲ್ಗಲ ಪೆಟ್ಟಾತನದು ತೆರೆದು ಬೈದಿಡು. ಖಲೀಲ್ ಬೊಕ್ಕ ಈರ್ವೆರು ಬೆಂಗಳೂರು ದಂಚಿ ಪೋಂದಿತ್ತಿನ ಮಾಹಿತಿ ಗೊತ್ತಾದು ಬಂಟ್ವಾಳದು ಅಕ್ಲಿನ ಬೆರಿ ಪತ್ತೊಂದು ಪೋನಗ ಗುಂಡ್ಯ ಎತ್ತನಗ ಖಲೀಲ್ ಪೊಲೀಸರ್ನ ಮಿತ್ತು ತಲವಾರ್ ಬೀಜಿದೆ. ಆ ಪೋರ್ತುಡು ಬಂಟ್ವಾಳ ನಗರ ಸ್ಟೇಷನ್ ಎಸ್ಐ ಅವಿನಾಶ್ ಗುಂಡು ಪಾಡ್ತಿರು. ಫಾರೂಕ್ನು ಕೆರ್ನ ಆರೋಪಿಳಿನ ಪತ್ತೆರೆ ಎಸ್ಪಿ ಲಕ್ಷ್ಮೀ ಪ್ರಸಾದ್ ವಿಶೇಷ ಕೂಟ ಕಡದಿತ್ತಿರು. ಹಫೀಜ್ ಬೊಕ್ಕ ಕುಡೋರಿ ಆರೋಪಿ ಗುಡ್ಡೆಗೆ ಬಲಿತದ ತಪ್ಪದಿರು. ಉಬಾರ್ದ ಎಸ್ಐ ಈರಯ್ಯ ತುಂಬಾಳ್ತಿಡು ಅಕ್ಲಿನ ನಡುಪತ್ತನ ಕಾರ್ಯ ತುಂಬರಿತಿಡು. ಮಾರಿಯಮ್ಮ ಕ್ಷೇತ್ರ ಪುರಾಣ ಗ್ರಂಥ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆಗೆ ಒಂಜಿ ಆಸ್ತಿಂದು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬುದಾರಿಕೆದ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ಪಂತಿರು. ಕುಡ್ಲ ಬೋಳಾರದ ಹಳೆಕೋಟೆ ಶ್ರೀ ಮಾರಿಯಮ್ಮ ದೇವಸ್ಥಾನಡು ಶುಕ್ರವಾರ ಕದ್ರಿ ನವನೀತ ಶೆಟ್ಟಿ ಬರೆತಿನ ಚಿತ್ತನ ಬೋಳಾರ ಮಾರಿಯಮ್ಮ ಕ್ಷೇತ್ರ ಪುರಾಣ ಗ್ರಂಥ ಬಿಡುಗಡೆ ಮಲ್ತದು ಆರು ಪಾತಿರಿಯರು. ಕೊಡ್ಲದ ಬೋಳಾರ ಹಳೆಕೋಟೆ ಶ್ರೀ ಮಾರಿಯಮ್ಮ ದೇವಸ್ಥಾನನು ದುಂಬುದಿ ಒಂದು ಕದ್ರದ ನವನೀತ ಶೆಟ್ಟಿ ಮಾರಿಯಮ್ಮ ಕ್ಷೇತ್ರ ಪುರಾಣ 440 ಪುಟೊಕ್ಲಿನ ಸಂಶೋಧನಾ ಗ್ರಂಥ ಬರೆದಿತ್ತದು ಮಾರ್ನಿಮಿದ ಪೊರ್ತುಡು ಶುಕ್ರವಾರ ಬುಡುಗಡೆಗೆ ಅಟ್ಟಣೆ ಆದಿತ್ತಂಡು ಗ್ರಂಥ ಬುಡುಗಡೆ ಮಲ್ಪೆರ ಇತ್ತಿನ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬುದಾರಿಕೆದ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿಯರು ದೇವಸ್ಥಾನಗೂ ಭೇಟಿ ಕೊಡ್ದು ದೇವೇರ್ನ ಇಮ್ಮುನಟ್ಟುಂಡರು.
ಏನಾದರೂ ನ್ಯೂನಾತಿರಿಕ್ತ ದೋಷ ಇದ್ದರೂ ಕೂಡ ತಾಯಿ ಒಡೆಯಲು ಹಾಕ್ಕೊಂಡು ಈ ಪುಸ್ತಕದಿಂದ ಸಮಸ್ತ ಭಕ್ತರಿಗೂ ಕೂಡ ತಾಯಿಯ ಒಂದು ಕ್ಷೇತ್ರ ಮಹಾತ್ಮೆಯ ಒಂದು ಪುಸ್ತಕವನ್ನು ಕಾರಣಿಕವನ್ನು ನಾವೆಲ್ಲರೂ ಕೂಡ ಓದಬೇಕು. ಆ ದೇವರ ಒಂದು ಸಂಪೂರ್ಣವಾದ ಅನುಗ್ರಹವನ್ನು ನಾವು ತಿಳಿದುಕೊಳ್ಬೇಕು. ಆ ಮಂತ್ರಿಯರು ತುಡರ್ ಪೊತ್ತದು ಕಾರ್ಯಕ್ರಮವನ್ನು ಉದಿಪನ ಮಲ್ತಿರು. ಗ್ರಂಥ ಬರೆಯಿನ ಕದ್ರ ನವನೀತ ಶೆಟ್ಟಿ ಪಾತಿರಿದು ಸಂಶೋಧನಾ ಗ್ರಂಥದ ಬಗೆಟ್ ಪೊಲಪು ಮಲ್ತು ಕೊರಿಯರು. ಹಳೆ ಕೋಟೆಯ ಕತೆ, ಆ ಕೋಟೆ ಕೊತ್ತಳಗಳ ಕತೆ, ಆ ಕೋಟೆಗಳನ್ನು ಯಾವ ಸಂದರ್ಭದಲ್ಲಿ ನಿರ್ಮಿಸ್ತಾ ಇದ್ರು, ನಮ್ಮ ತುಳುನಾಡಿನ ಆಗಿನ ಸ್ವರೂಪ ಹೇಗಿತ್ತು ಅದು. ಇನ್ನೊಂದು, ನಾವಿಲ್ಲಿ ಜೀರ್ಣೋದ್ಧಾರ ಮಾಡುವಾಗ ಇಲ್ಲಿ ರಾಶಿಕಟ್ಟೆ ಇದೆ. ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಪ್ರಮಾಣ ಕಲ್ಲು, ಅಲ್ಲಿಂದ ಮುಂದೆ ಹೋದರೆ ಅಲ್ಲಿ ರಣಕಂಬ ಇದೆ. ಆ ರಣಕಂಬದ ಬಳಿ 1927ನೇ ಇಸವಿಯಲ್ಲಿ 13 ಕೋಣಗಳನ್ನು ಬಲಿ ಕೊಟ್ಟಂತಹ ಒಂದು ಫೋಟೋ ಬಾಸೆಲ್ ಮಿಷನ್ನವರ ಸಂಗ್ರಹದಲ್ಲಿತ್ತು. ಆ ಒಂದು ಫೋಟೋ ನಮಗೆ ತೋರಿಸ್ತದೆ 17 ಕೋಣಗಳ ತಲೆಯನ್ನು ಕತ್ತರಿಸಿ ಇಡಬೇಕಿದ್ರೆ, ಅಷ್ಟು ಕೋಣಗಳ ಬಲಿಯನ್ನು ಕೊಡಬೇಕಿದ್ರೆ ಆ ಕೋಣಗಳನ್ನು ತಿನ್ನುವವರು ಸಹ ಬೇಕಲ್ಲ. ಕೋಣ ಬಲಿಯಾದ ಮೇಲೆ ಆ ಕೋಣಗಳನ್ನು, ಅದರ ಮಾಂಸವನ್ನು ತಿಂತಾರೆ. ಆ ಮಾಂಸವನ್ನು ಏನು ಮಾಡ್ತಾ ಇದ್ರು, ಅಥವಾ ಆ ಮಾಂಸ ತಿನ್ನುವಷ್ಟು ಮಂದಿ ಅಲ್ಲಿ ಇದ್ದರು, ಇದರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿ ಅದರಲ್ಲಿದೆ. ಆ ಕೋಣ ಬಲಿ ಕೊಡುವಂತಹ ಕ್ರಮ ಹೇಗೆ, ಆ ಕೋಣನ ಬಲಿ ಮಾರಿಯಮ್ಮನಿಗೆ ಯಾಕೆ ಪ್ರಿಯ, ಈ ಎಲ್ಲ ಕಥೆಗಳಲ್ಲಿ ಸೇರಿದೆ. ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ಗ್ರಂಥ ಬಿಡುಗಡೆ ಮಲ್ತಿರು. ಮಂತ್ರಿಯರು ಪಾತಿರ್ದು ಮಾರಿಯಮ್ಮ ಕ್ಷೇತ್ರ ಪುರಾಣ ಗ್ರಂಥ ಸರ್ವಿರೆಗ್ಲ ಏಪುಗ್ಲ ಓರಿತೊನ್ನಂಚಿತನ ವಸ್ತು ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆಗೂ ಒಂದೊಂಜಿ ಆಸ್ತಿ ಇಲಾಖೆಡ್ದು ಬೋಳಾರ ಶ್ರೀ ಮಾರಿಯಮ್ಮ ದೇವಸ್ಥಾನಗೂ ಸಾಯ ಸಾಕಾರ ಕೊರಿಯರೆ ಇಲಾಖೆ ತಯಾರಾದೊಂದು ಪಂಡಿರು. ಇವತ್ತು ಬಹಳ ಪ್ರೀತಿಯಿಂದ ಬೋಳಾರದ ಮಾರಿಯಮ್ಮನ ಸ್ಥಳ ಪುರಾಣದ ಬಗ್ಗೆ, ಐತಿಹಾಸಿಕತೆ ಮತ್ತು ಪರಂಪರೆಯ ಬಗ್ಗೆ ಬಹಳ ಚಂದವಾಗಿ, ಬಹಳ ಒಪ್ಪವರ್ಣವಾಗಿ ಕಾರ್ಯಕ್ರಮ ನಡೆಸಿಕೊಟ್ಟದ್ದು ಮಾತ್ರ ಅಲ್ಲ, ದಾಖಲೀಕರಣದ ಪುಸ್ತಕವನ್ನು ನವನೀತ್ ಶೆಟ್ಟರ ನೇತೃತ್ವದಲ್ಲಿ ತಾವೆಲ್ಲ ಮಾಡಿದ್ದೀರಿ. ಇದೊಂದು ಸೊತ್ತಾಗಿ ನಮ್ಗೆ ಉಳಿಯಲಿದೆ. ಇದೊಂದು ಆಸ್ತಿಯಾಗಿ ಮಾರಿಯಮ್ಮನ ದೇವಸ್ಥಾನಕ್ಕೆ ಮಾತ್ರ ಅಲ್ಲ, ಈ ಧಾರ್ಮಿಕ ದತ್ತಿ ಇಲಾಖೆಗೆ ನೀವು ಬರೆದಿರುವಂಥ ಪುಸ್ತಕ ಒಂದು ಆಸ್ತಿ ಅಂತ ತಿಳ್ಕೊಂಡು ಇದಕ್ಕೆ ಬೇಕಾದಂಥ ಎಲ್ಲ ಸಹಕಾರಗಳನ್ನು, ಎಲ್ಲ ಸಹಾಯವನ್ನು, ಅಗತ್ಯ ಇದ್ದರೆ ಆರ್ಥಿಕ ಶಕ್ತಿಯನ್ನು ಕೂಡ ಕೊಡೋಣ. ನಿಮ್ಮ ದೇವಸ್ಥಾನ ಇಡೀ ಮಂಗಳೂರು ನಗರ ಮಾತ್ರ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂಥದ್ದು. ಇದರ ಕೀರ್ತಿ ಇಡೀ ಕರ್ನಾಟಕದಾದ್ಯಂತ ವ್ಯಾಪಿಸಲಿ ಅನ್ನುವಂಥ ಹಾರೈಕೆ ನೋಡುತ್ತಾ ನಿಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕೂರ, ಯುಗ ಪುರುಷದ ಸಂಪಾದಕರು ಭುವನಾಭಿರಾಮ ಉಡುಪ, ಉದ್ಯಮಿ ಮೋಹನ್ ಬೆಂಗ್ರೆ, ವಿಶ್ವ ಹಿಂದೂ ಪರಿಷತ್ತದ ಗೋಪಾಲ್ ಕುತ್ತಾರ್ ಪಾಲ್ಗೊಂಡಿರು. ಸಾಯಿಲ್ ರೈ ಕಾರ್ಯಕ್ರಮ ನಡಪಾದು ಕೊರಿಯರು. ಮಾರ್ನಿಮಿದ ಆಯುಧ ಪೂಜೆ ಈ ಸರ್ತಿ 2 ದಿನ ನಡತೊಂದುಂಡು. ಮಾರ್ನಿಮಿದ ಎಡ್ಮನೆ ದಿನ ಶನಿವಾರ ನಾಡ ದೊರ್ಮೆಡು ಮೋಟಾರ್ ಗಾಡಿಲೆಗ್ ಕರ್ಬದ ಸಾಧನುಲೆಗ್ ಪೂಜೆ ಮಲ್ತಿರು. ಕುಡ್ಲದ ಶ್ರೀ ಶರಭೇಶ್ವರ ದೇವಸ್ಥಾನ ಅಂಚನೆ ಕರಾವಳಿದ ಪುಣ್ಯಕ್ಷೇತ್ರೊಳೆಡು ವಿಶೇಷ ಪೂಜೆ ನಡುತ್ತುಂಡು. ಈ ಸರ್ತಿದ ಮಾರ್ನಿಮಿಡು ವಿಜಯದಶಮಿ 10ನೇ ದಿನ ಬತ್ತು ನಡೆದವರ ಎಡ್ಮ ಬುಕ್ಕ ಒರ್ಂಬ ಇಂಚ 2 ದಿನ ಆಯುಧ ಪೂಜೆ ನಡತುಂಡು. ರಕ್ಕಸೇರಿನ ಬಿದೆ ಮುತ್ತಾಯಿನ ಶ್ರೀದೇವಿ ಕೈಟ್ 10 ದಿನ ಆಯುಧಳೆನು ದೇವಾನು ದೇವತೆಲು ಅಕೇರಿಗ ದೆಕ್ಕದು ಶುದ್ಧ ಮಲ್ತದು ಪೂಜೆ ಮಲ್ತನೆನು ನೆಂಪು ಮಲ್ತೊಂದು ಮಾರ್ನಿಮಿದ ಒರ್ಂಬ 10 ದಿನತ್ತ ಉತ್ತವಡು 1 ದಿನ ಆಯುಧ ಪೂಜೆ ನಡಪುಂಡು. ನಮ್ಮ ಪತ್ತುನ ಕರ್ಬದ ಸಾಧನಲು ಅತ್ಯಾರ್ ಮೋಟಾರ್ ಗಾಡಿಲು ಯಂತ್ರಲು ಕಂಪ್ಯೂಟರ್ ಇಂಚ ಪ್ರತಿಯೊಂಜಕ್ಲ ಆಯುಧ ಪೂಜೆದಾನಿ ಪೂಜೆ ಮಲ್ಪುನ ಸಂಪ್ರದಾಯ ನಡತು ಬೈದಿನ. ಕುಡ್ಲಡ್ಡ ಸಾರ್ವಜನಿಕರು ಬೇತೆ ಬೇತೆ ಸಂಘ ಸಂಸ್ಥೆಲು ಆಫೀಸ್ ಗಾಡಿಲೆಗ್ ಅತ್ಯಾರ್ ಸೇರ್ದು ಕರ್ಬದ ಸಾಧುನಲೆಗ್ ಪೂತ ಸಿಂಗಾರ ಮಲ್ತದು ವಿಶೇಷ ಪೂಜೆ ಮಲ್ತಿರು. ಶರವ್ ಶ್ರೀ ಮಹಾಗಣಪತಿ ದೇವಸ್ಥಾನ, ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನ, ಮಹತೋಬಾರ ಶ್ರೀ ಮಂಗಳಾದೇವಿ ದೇವಸ್ಥಾನ, ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇಂಚ ಬೇತೆ ಬೇತೆ ದೇವಸ್ಥಾನಲೆಡು ಮೋಟಾರ್ ಗಾಡಿಲೆಗ್ ಭಕ್ತರು ಪೂಜೆ ಮಲ್ಪಾಯರು. ಗ್ಯಾರೇಜ್ಲೆಡು ವಿಶೇಷವಾದ ಆಯುಧ ಪೂಜೆ ನಡತುಂಡು.
ಇವತ್ತು ನವಮಿ ಆಯುಧ ಪೂಜೆ ದಿವಸ ಬೆಳಿಗ್ಗೆ ಸಾಧಾರಣ 1:30 ಗಳಿಗೆಗಿಂತ ಕಮ್ಮಿ ಅಷ್ಟಮಿ ಇರುವುದರಿಂದ ಇಲ್ಲಿ ಇವತ್ತು ಹಾಗೆ ನಾಳೆ ಮಹಾನವಮಿಯನ್ನು ಆಚರಿಸ್ತಾ ಇದ್ದೇವೆ. ಆಯುಧ ಪೂಜೆಯನ್ನು ಆದರೆ ಸಾವಿರಾರು ವಾಹನಗಳು ಕ್ಷೇತ್ರಕ್ಕೆ ಬಂದು ಪೂಜೆ ಮಾಡಿಸಿ ಹೋಗ್ತಾ ಇದ್ದಾವೆ. ಎಲ್ಲ ನವರಾತ್ರಿಯ ಈ ವಿಶೇಷ ದಿವಸ ಎಲ್ಲ ಭಕ್ತರಿಗೆ ಮಹಾಗಣಪತಿ ಸರ್ವೇಶ್ವರ ದೇವರು ಆರೋಗ್ಯ ಭಾಗ್ಯ ಸುಖ ಸಂಪತ್ತು ಕೊಡಲಿ, ಅವರ ಮಾಡುವಂಥ ಪ್ರವರ್ತನೆಯಲ್ಲಿ ಯಶಸ್ಸು ಕೀರ್ತಿ ಕೊಡಲಿ. ಹಾಗೆ ನಮ್ಮ ಕುಡ್ಲ ವೀಕ್ಷಕರಿಗೆ ನೆಮ್ಮದಿಯ ಬದುಕು, ಹಾಗೆ ಈ ನವರಾತ್ರಿಯ ಶುಭಾಶಯಗಳನ್ನು ಹೇಳುತ್ತಾ ಶುಭಮಸ್ತು. ಕುಡ್ಲದ ಸಾಂಸ್ಕೃತಿಕ ಪೊರ್ಲು ತಿರ್ಲನು ದೇಶ ಪಿದಾಯಿ ದೇಶೊಳಗೆ ಮುಟ್ಟಾಯ್ನ ಕೀರ್ತಿ ನಮ್ಮ ಕುಡ್ಲ ಸಂಸ್ಥೆಗೆ ಸಂದದನೆಂದು ಮಾಜಿ ಮಂತ್ರಿ ಕುಡ್ಲದ ವಿಕಾಸ್ ಕಾಲೇಜ್ ಗುರ್ಕಾರ್ಯರು ಕೃಷ್ಣ ಜೆ ಪಾಲಿಮಾರ್ ಪಂತಿರು. ನಮ್ಮ ಕುಡ್ಲದ ದಸರಾ ವೈಭವ 7ನೇ ದಿನದ ಸಭಾಲೇಸಿರು ಪಾಲ್ದೆತೊಂದು ಅರ್ಪಾತಿರಿಯರು. ನಮ್ಮ ಕುಡ್ಲ ಸಂಸ್ಥೆದ ದಸರಾ ವೈಭವ 7ನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ ಶುಕ್ರವಾರ ಉದಿಪನಾಡು. ಮಾಜಿ ಮಂತ್ರಿ ಕುಡ್ಲ ಮೇರಿ ಹಿಲ್ದ ವಿಕಾಸ್ ಕಾಲೇಜ್ ಗುರ್ಕಾರ್ಯರು ಕೃಷ್ಣ ಜೆ ಪಾಲಿಮಾರ್, ಮಾಜಿ ಶಾಸಕರು BA ಮೊಯ್ದೀನ್ ಬಾವಾ, ದಿಯಾ ಸಿಸ್ಟಮ್ದ ಜನರಲ್ ಮ್ಯಾನೇಜರ್ ಶ್ರೀನಿವಾಸ್ ಭಟ್ರು ಇತ್ತದು. ಮಾಜಿ ಶಾಸಕರು ಜೆಆರ್ ಲೋಬೋ ಕಾರ್ಯಕ್ರಮವನ್ನು ಉದಿಪನ ಮಲ್ತಿರು. ಜೆಆರ್ ಲೋಬೋ ಪಾತಿರ್ದು ಕೊರೋನಾ ಕಷ್ಟದ ಪುರ್ತುಡ್ಲ ಸಾರೋಡುದುಲ ಹೆಚ್ಚ ಕಲಾವಿದರಿಗೆ ಅವಕಾಶ ಮಲ್ತು ಕೊರತು ಲಕ್ಷಗಟ್ಲೆ ಜನ ಇಲ್ಲಡ ಕೊಲ್ಲುದು ತೂಪುನಂಚ ಮಲ್ತದೇರು ಒಂದು ದಸರಾ ವೈಭವನು ನನಲಾತು ಹೆಚ್ಚ ಮಲ್ತದನೆಂದು ಪಂಡಿರು. ಮಾಧ್ಯಮ ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಕಮ್ಯುನಿಕೇಷನ್ಗೆ ಇರುವಂಥ ಒಂದು ಮಧ್ಯದ ಅಸ್ತ್ರ. ಅದು ಏನು ಸಮಾಜದಲ್ಲಿ ಇದೆ, ಕಲೆ ಆಗಲಿ ಒಳ್ಳೆತನ ಆಗಲಿ ಏನು ಇದೆ ಅದನ್ನೆಲ್ಲವನ್ನು ಜನರಿಗೆ ಕೊಂಡೋಗುವಂಥ ಒಂದು ಅಸ್ತ್ರ ಮಾಧ್ಯಮ. ಆ ಕೆಲಸ ಪರಿಪೂರ್ಣವಾಗಿ ನಮ್ಮ ಕುಡ್ಲ ಮಾಡ್ತಾ ಇದೆ. ನಾನು ಅವರಿಗೆ ಅಭಿನಂದಿಸುವ ಜೊತೆಯಲ್ಲಿ ನಾನು ಪ್ರಮುಖವಾಗಿ ಬಹಳ ಸಂತೋಷ ಪಡ್ತೇನೆ. ಏನಂದರೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಮ್ಮ ಜಿಲ್ಲೆಯ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ತಾವು ಖಂಡಿತ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದೀರಿ ಅಂತ ಹೇಳಿದರೆ ತಪ್ಪಾಗಲಾರದು. ಕೃಷ್ಣ ಜೆ ಪಾಲಿಮಾರ್ ಪಾತಿರ್ದು ಕುಡ್ಲದ ಸಾಂಸ್ಕೃತಿಕ ಪೊರ್ಲು ತಿರ್ಲನು ದೇಶ ಪಿದೈ ದೇಶೊಳಗೆ ಮುಟ್ಟಾಯ್ನ ಕೀರ್ತಿ ನಮ್ಮ ಕುಡ್ಲ ಸಂಸ್ಥೆಗೆ ಸಂದಡು. ದಸರಾ ಬಗೆಟ್ ಮಾತಾ ಮಾಹಿತಿ ಶಾರದಾಂಬಿನ ವೈಭವ ಇಸೆಸೆತೆಲಿನ ನಮ್ಮ ಕುಡ್ಲ ವಾಹಿನಿ ಮಾಧ್ಯಮಡು ತೋಜಾದ ಕೊರ್ತುನೊಂದು ಪಂಡಿರು. ಇವತ್ತು ದೇವಸ್ಥಾನ ಅಲಿಬೇಕಾಗಿಲ್ಲ, ಮನೆಯಲ್ಲೇ ಕೂತ್ಕೊಂಡು ಏನು ನಡೀತದೆ, ಗೋಕರ್ಣನಾಥ ದೇವಸ್ಥಾನದಲ್ಲಿ ಏನಾಗ್ತದೆ ಅಥವಾ ಮಂಗಳಾದೇವಿಯಲ್ಲಿ ಏನಾಗ್ತದೆ, ಮತ್ತೊಂದು ದೇವಸ್ಥಾನದಲ್ಲಿ ಏನಾಗ್ತದೆ ಅಂತ ಹೇಳುವಂಥದ್ದು ಮನೆಯಲ್ಲಿ ಕೂತ್ರೆ ಗೊತ್ತಾಗ್ತದೆ. ಅದು ಈ ಮಂಗಳೂರಿನ ನಮ್ಮ ಕುಡ್ಲ ಬಳಗ ಮಾಡುವಂಥ ಒಂದು ವಿಶೇಷವಾದಂಥ ಮಂಗಳೂರಿನ ಜನತೆಗೆ ಕೊಟ್ಟಂಥ ಕೊಡುಗೆ. ಇದನ್ನು ನಿಜವಾಗಿ ನಾವು ಶ್ಲಾಘಿಸಬೇಕಾದಂಥದ್ದು. ಯಾವುದೇ TV ಮಾಧ್ಯಮಗಳು ಅದನ್ನು ನಮ್ಮದು ಇಡೀ ಮಂಗಳೂರಿನ ಚರಿತ್ರೆಯನ್ನು ಕೊಡೋದಿಲ್ಲ. ಬೇರೆ ಬೇರೆ TVಗಳು ಮಾಧ್ಯಮಗಳಿದೆ, ಕೆಲವರು ಹೇಳ್ಬೋದು ಮಾಧ್ಯಮಗಳು ತುಂಬ ಇದೆ, ಮಂಗಳೂರಿನ ನಮ್ಮ ಕುಡ್ಲ ಮಾತ್ರ ಏನು, ನಮ್ಮ ಕುಡ್ಲ ಅಂತೇಳಿದ್ರೆ ನಮ್ಮ ಮಂಗಳೂರಿನ ವೈಶಿಷ್ಟ್ಯತೆಯನ್ನು ತೋರಿಸಿಕೊಡ್ತದೆ. 10 ದಿನದ ದಸರಾ ವೈಭವ ಕಾರ್ಯಕ್ರಮಕ್ಕೂ ಎಡ್ಡೆಪ್ಪು ಬೈಕಿನ ಶ್ರೀನಿವಾಸ ಭಟ್ರು ಪಾತಿರ್ದು ಬೇರ್ಲೆ ದಾಂತಿನ ಸಮಸ್ಯೆ ದೂರ ಮಲ್ಪೆರೆ ದಯಾ ಸಿಸ್ಟಮ್ ಕರಾವಳಿದ ಜನಕುಳಿಗೂ ಸಹಾಯ ಸಹಕಾರ ಕೊರ್ಪುಣ್ಣದು ಪಂಡಿರು. ಎದುರುಗಡೆ ಕಣ್ಣಿಗೆ ನಮ್ಮನ್ನು ನೋಡ್ತಕ್ಕಂಥ ಅಥವಾ ನಾವು ಜನರ ಕಣ್ಣನ್ನು ನೋಡ್ತಕ್ಕಂಥ ಅವಕಾಶವನ್ನು ಸ್ವಲ್ಪ ಮಟ್ಟಿಗೆ ಡೈರೆಕ್ಟಾಗಿ ಕಳ್ಕೊಂಡ್ರೂ ಕೂಡ ಆ ಮೆಸೇಜನ್ನು ಪಾಸ್ ಮಾಡ್ತಕ್ಕಂಥ ಡಿಜಿಟಲ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ನಮ್ಮ ಕುಳ್ಳದಂಥ ಚಾನಲ್ಲು ಸಾವಿರಾರು ಜನರಿಗೆ ನಮ್ಮ ಸಂದೇಶವನ್ನು, ನಮ್ಮಂತಹ ಉಳಿದ ಒಳ್ಳೆಯ ನಾಯಕರ ಸಂದೇಶವನ್ನು ಅಂತಕ್ಕಂಥ ಒಂದು ಉತ್ತಮ ಕಾರ್ಯವನ್ನು ಮಾಡ್ತಾಯಿದೆ. ಸೊ ಹಾಗಾಗಿ ನಾವೆಲ್ಲರೂ ಇನ್ನೊಮ್ಮೆ ನಮ್ಮ ಕುಳ್ಳ ಚಾನಲ್ಗೆ ಧನ್ಯವಾದ ಅರ್ಪಿಸೋಣ. BA ಮೊಯ್ದೀನ್ ಬಾವಾ ಪಾತಿರ್ದು ದಸರಾ ವೈಭವ ಕಾರ್ಯಕ್ರಮಕ್ಕೂ ಎಡ್ಡೆಪ್ಪು ಬೈಕಿರು. ಕುಡ್ಲದ ದಸರಾ ಆ ಮೆರವಣಿಗೆಯ ಸಂದರ್ಭದಲ್ಲಿ ಎಲ್ಲ ಜಾತಿಗಳು ಸೇರಿ ಒಂದು ಸಾಗರವಾಗಿ ನದಿಯಾಗಿ ಸಾಗರ ಸೇರುವಂತಹ ಒಂದು ಸನ್ನಿವೇಶವನ್ನು ನಾವು ಆ ಕೊನೆಯ ದಿವಸ ನೋಡ್ತಾ ಇದ್ದೇವೆ. ಅದರ ಆ ರಂಗುರಂಗಿನ ಆ ಕಲೆಗಳನ್ನು ನೋಡುವಂತಹದ್ದು ಬಹುಶಃ ಎಷ್ಟೋ ಜನ ಅದು ಜಾತಿ ಮತ ಭೇದವಿಲ್ಲದೆ ತಮ್ಮ ಕಣ್ಣಿನಲ್ಲಿ ಆ ಒಂದು ಸುಂದರ ದೃಶ್ಯ ನೋಡುವಂತಹ ಕೆಲಸ, ಆ ದೇವಿಯ ಅನುಗ್ರಹವನ್ನು ಈ ಸಂದರ್ಭದಲ್ಲಿ ಪಡೆಯುವಂತಹ ವ್ಯವಸ್ಥೆಗಳನ್ನು ಮಾಡುತ್ತಿರುವಂತಹದ್ದು ಈ ಭಾಗದ ಪುಣ್ಯ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು
ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ನಮ್ಮ ಕುಡ್ಲ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರಿರು ಒಟ್ಟುಗಿತ್ತಿರು. ತುಳುಕೂಟ ಕುವೈಟ್ ಸಮಾಜ ಸೇವೆ ಮಲ್ತೊಂದಿದ್ದು ಆಶ್ರಯ ಯೋಜನೆ ಹ್ಯುಮ್ಯಾನಿಟಿದ 477ನೇ ಯೋಜನೆ ಅದು ಬಂಟ್ವಾಳದ ಲೀಲಾವತಿ ಬಂಗೇರ ಪನ್ಪುನರೆಗ್ ಹೊಸ ಇಲ್ಲು ಕಟ್ಟದು ಕೊಡ್ತಿರು. ಬಂಟ್ವಾಳದ ತಹಶೀಲ್ದಾರ್ ರಶ್ಮಿ ಎಸ್ಆರ್ ಹೊಸ ಇಲ್ಲು ಒಕ್ಕೆಲ್ ಮಲ್ಪಾಯಿರು. ಪಿದೈ ದೇಶುಡು ಇತ್ತಂಡಲ ಊರ್ಧ ಜನಕುಲಿಗ್ ಒಂಜತ್ತು ಒಂಜಿ ಇಚಾರಡು ಸಾಯ ಒದಗಾವೊಂದುಪ್ಪುನ ಸಂಸ್ಥೆ ತುಳುಕೂಟ ಕುವೈಟ್ ಆದಿತ್ತದು ಸಮಾಜ ಸೇವೆ ಮಲ್ತೊಂದುಂಡು. ಸಂಸ್ಥೆದ ಪೆರ್ಮೆದ ಯೋಜನೆ ಹ್ಯುಮ್ಯಾನಿಟಿ ಟ್ರಸ್ಟ್ ದ ನಿಲೆಟ್ ಇಲ್ಲು ದಾಂತಿನಕ್ಲಿಗ್ ಇಲ್ಲು ಒದಗಾವನವು ಆದುಂಡು. ಆಶ್ರಯ ಯೋಜನೆ ಹ್ಯುಮ್ಯಾನಿಟಿದ 477ನೇ ಯೋಜನೆ ಆದು ಬಂಟ್ವಾಳದ ಲೀಲಾವತಿ ಬಂಗೇರ ಮೇರೆಗ್ ಇಲ್ಲು ಕಟ್ಟಾದಿತ್ತದು. ತುಳುಕೂಟ ಕುವೈಟ್ ಬೊಕ್ಕ ಹ್ಯುಮ್ಯಾನಿಟಿ ಟ್ರಸ್ಟ್ ದ ರೋಷನ್ ಬೋಳ್ಮನ್ ಇತ್ತದು ಬಂಟ್ವಾಳದ ತಹಶೀಲ್ದಾರ್ ರಶ್ಮಿ ಎಸ್ಸರ್ ಎಲ್ ಉದಿಪನ ಮಲ್ತಿರು. ದಿನಮಜೂರಿ ಕೆಲಸ ಮಲ್ತೊಂದುಪ್ಪಿನ ಕಂಡನಿ ತೀರ್ನ ಲೀಲಾವತಿಯರಿಗ್ ಈರ್ವೆರು ಪೊಂಜೋಕುಲು ಉಲ್ಲಿರು ಎತ್ತೆ ಹುಷಾರಿಜ್ಜಂದೆ ಬೆನಿಯರಲ ಸಾಧ್ಯ ಆವೊಂದಿಜ್ಜಾಡು 4 ಲಕ್ಷ ರೂಪಾಯಿ ಖರ್ಚುಡು ಟೆರೇಸ್ ಇಲ್ಲು ಕಟ್ಟದು ಕೊರ್ನೆಡ್ದವರ ಲೀಲಾವತಿಯರಿನ ಕುಟುಂಬಗೂ ಸಂತೋಷ ಆತುಂಡು. ತುಳುಕೂಟ ಕುವೈಟ್ ಬೊಕ್ಕ ಹ್ಯುಮ್ಯಾನಿಟಿ ಟ್ರಸ್ಟ್ ಸರ್ವೇರ್ಲ ಮೆಚ್ಚಿನ ಚಿತ್ರನ ಕೆಲಸ ಮಲ್ತದುಂಡು. ನಮಕ್ ಹ್ಯುಮ್ಯಾನಿಟಿ ಸಂಸ್ಥೆದ ರೋಷನ್ ಬೇಳ್ಮನ್ ಬೆರ್ನ ಮುಖಾಂತರ ತೆರೆದು ಎಂಕಲ ವಿಷಯ ತೆರಿ ಕೂಡಲೇ ಎಂಕಲು ಹ್ಯುಮ್ಯಾನಿಟಿ ಸಂಸ್ಥೆದ ರೋಷನ್ ಪಂಡ ಒಂದಂತ ಕಂಪ್ಲೀಟ್ ವೆಚ್ಚನು ತುಳುಕೂಟ ಕುವೈಟ್ ಜಿಂಜಾವಣು ಬಂದು ಸೊ ಆ ದೃಷ್ಟಿಡ್ ತುಳುಕೂಟ ಕುವೈಟ್ ಸಾಧಾರಣ ಒಂಜಿ 4 ಲಕ್ಷದ ಪಣವದ ವ್ಯವಸ್ಥೆನೆ ಮಲ್ತದ್ದು ಅರೆಗೂ ಕೊಂಡು ಅರ್ನ ವಾಲಂಟಿಯರ್ ಲೆಸೊಂದು ಒಂಜಿ ಬಾರಿ ಪೊರ್ಲುಡು ಒಂಜಿ ಇಲ್ಲು ಮಲ್ತದ್ದು ಕೊರಿಯರ್. ಸೊ ಆ ಇಲ್ಲದ ಇಲ್ಲಾಗ ಬೆರಿಸಾಯ ಕೊರ್ನೆ ಒಂದು ವಾಲಂಟರಿ ಹೆಲ್ಪ್ ಮಲ್ತಿನ ಅಂಚನೆ ಎಂಕಲಿಗೆ ಪೂರ ಈ ಪಣವದ ಸಹಾಯ ಮಲ್ತಿನ ಪ್ರತಿ ವರಿಯಾಗಲ್ಲ ಈ ಸಂದರ್ಭದೋಡು ಎಂಕಲ್ ತುಳುಕೂಟದ ಮ್ಯಾನೇಜ್ಮೆಂಟ್ ಕಮಿಟಿ ಅಂಚೆ ಸರ್ವ ಸಮಿತಿ ಸದಸ್ಯರು ಅಗಲಿಗೆ ಸೋಲ್ಮೆಲೆಯನ್ನು ಸಂದಾಯ ಮಲ್ಪುವ ಅಂಚನೆ ಲೀಲಾವತಿ ಬಂಗೇರ ಬಂಟ್ವಾಳ ಮೆರೆಗಲ ಬೆರ್ನ ಫ್ಯಾಮಿಲಿಗ ಎಂಕಲ್ ಪೂರ ಮ್ಯಾನೇಜ್ಮೆಂಟ್ ಕಮಿಟಿದಾಗಲು ಎಡ್ಡಪ್ಪನ್ ಬೈಕುವ ಅಂಚನೆ ಹೊಸ ಇಲ್ಲಡು ಅರೆಗೆ ಉತ್ತರೋತ್ತರ ಅಭಿವೃದ್ಧಿ ಆವಡು ಅರೆಗೆ ಆರೋಗ್ಯ ಭಾಗ್ಯ ಸಂಪತ್ತು ಆ ಊರ್ದ ಪೂರ ಮುಕ್ಕೋಟಿ ದೈವ ದೇವತೆಗಳು ಅರೆಗೆ ಹೊರಡು ಪನೊಂದು ಎಂಕಲು ಮ್ಯಾನೇಜ್ಮೆಂಟ್ ಕಮಿಟಿದಾಗಲು ಅಗಲಿಗೆ ಊರಗಲೆಲ್ಲ ಶುಭ ಹಾರೈಸವ. ಆಲ್ ದ ಬೆಸ್ಟ್. ಅಂಚನೆ ಈ ಕೋವಿಡ್ ಮಹಾಮಾರಿದ ಸಂದರ್ಭಡು ತುಳುಕೂಟ ಕುವೈಟ್ ಕೈಕಟ್ಟು ಪುಲ್ಲಂದೆ ತನ್ನಡ ಆಯ್ನ ಆಯ್ತನ ಒಂಜಿ ಕೆಲಸನು ಎಡ್ಡಪ್ಪದ ಕೆಲಸನು ಮತ್ತೊಂದು ಬದ್ದನ್ ಪಂಡ್ರೆ ಕರ್ಮೆ ಹಾಕೊಂಡು ಮಾರ್ನಿಮಿದ ಮೂಲ ನಕ್ಷತ್ರಡು ಬೊಕ್ಕ ಬರವುದಪ್ಪೆ ಸರಸ್ವತಿನ ಆರಾಧನೆ ನಡಪುಂಡು. ಕುಡ್ಲದ ಡೊಂಗರಕೇರಿ ವರ್ಕಾಡಿಲೆಯಿಂದ ಅರ್ಕ ಮಹಾಗಣಪತಿ ದೇವಸ್ಥಾನಡು ಶಾರದಾ ಮಹೋತ್ಸವ ನಡತೊಂದಿತ್ತದು ಸರಸ್ವತಿ ಹವನ ನಡಪಾಯಿರು. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರ ವಾಸಿನಿ ತ್ವಾಮಹಾಂ ಪ್ರಾರ್ಥಾಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ಬರವುದ ಅಧಿಪತಿ ಸಂಗೀತ ಸರಸ್ವತಿನ ಇಂಚ ಪ್ರಾರ್ಥನೆ ಮಲ್ತೊನ್ವಿರು. ಕೈಟ್ ಬೀಣೆದ ಸುರ ಲಕ್ಕ ಒಂದು ಒಂಜಿ ಕೈಟ್ ಬೂಕುನು ಪತ್ತೊಂದು ಹಂಸದ ಮಿತ್ತು ಕುಲೊಂದು ಒಪ್ಪುನ ಬ್ರಹ್ಮಣ ರಾಣಿ ಸರಸ್ವತಿನ ಶಾರದೆ ವಾಗ್ದೇವಿ ವಾಣಿ ಇಂಚ ಬೆತೆಬೇತೆ ಪುದಾರ್ನಿಡು ಆರಾಧನೆ ಮಲ್ತೊಂದು ಬೈತಿರು. 9 ದಿನೊತ್ತ ಮಾರ್ನಿಮಿದ ಆಚರಣೆಡು ಮೂಲ ನಕ್ಷತ್ರದ ದಿನ ಶಾರದಾಂಬೆನ ಪೂಜೆ ಮಲ್ಪುವಿರು. ಅವಲವಲು ಶಾರದಾ ಮೂರ್ತಿಲೇನು ಪ್ರತಿಷ್ಠೆ ಮಲ್ತದು. ವಿಜಯದಶಮಿದ ದಿನ ಅತ್ತಂಡ ಅವೆಡ್ದುಂಬು ನೀರುಗು ಪಾಡುನ ಸಂಪ್ರದಾಯ ಬೊಳೆದು ಬೈತಂಡು. ಕುಡ್ಲದ ಡೊಂಗರಕೇರಿ ವರ್ಕಾಡಿಲೆಯಿಂದ ಶ್ರೀ ಅರ್ಕ ಮಹಾಗಣಪತಿ ದೇವಸ್ಥಾನಡು ವರ್ಷಲ ಶಾರದಾ ಮಹೋತ್ಸವ ನಡತೊಂದಿತ್ತದು. ಬುಧಾರಡು ದಿಂಚ ಮೂರ್ತಿ ಪ್ರತಿಷ್ಠೆ ಮಲ್ತದು ಆರಾಧನೆ ಸಾಗದಂಡು. ಸರಸ್ವತಿ ಹವನ ನಡಪಾದು ಪೂರ್ಣಾಹುತಿ ಮಾಪೂಜೆ ಕರಿತಿರು. ಭಕ್ತರು ದೇವಸ್ಥಾನದ ಆಡಳಿತ ಸಮಿತಿದಕ್ಕೂ ಇತ್ತದು ಸರಸ್ವತಿ ಹವನ ವಿಶೇಷ ಪೂಜೆ ಮಲ್ತದು ಬರವುದಪ್ಪೆ ಸರಸ್ವತಿನ ಎಂಬು ನಟುಂಡೇರು. ಫೋನ್ ಮಲ್ತದು ಪೋಡಿಪಾದು ಸಮಾಜಡು ಅಶಾಂತಿ ಸೃಷ್ಟಿ ಮಲ್ಪನಕ್ಲಿಗೆ ದೇವರು ಎಡ್ಡೆ ಬುದ್ಧಿ ಕೊರಡಂದು ಮಾಜಿ ಶಾಸಕರು BA ಮೊಯ್ದೀನ್ ಬಾವ ಪಂತಿರು. ಬಜಪೆ ಸುಂಕದಕಟ್ಟೆ ಶ್ರೀ ಅಂಬಿಕಾ ಅನ್ನಪೂರ್ಣೇಶ್ವರಿ ದೇವಸ್ಥಾನಡು 6 ಸೇವೆ ಸಂದಾದು ಇಂಚ ಪಂತಿರು.
ಬಜಪೆ ಸುಂಕದಕಟ್ಟೆ ಶ್ರೀ ಅಂಬಿಕಾ ಅನ್ನಪೂರ್ಣೇಶ್ವರಿ ದೇವಸ್ಥಾನಡು ಕರಿನ ಕೆಲವು ದಿನಡು ದುಂಬು ಕೊಪ್ಪರಿಗೆ ಅರಿಪಾಡುನ ಎಚಾರಡು ಮಾಜಿ ಶಾಸಕರು BA ಮೊಯ್ದೀನ್ ಬಾವ ಮೇರೆಗೆ ಬೊಂಬ ಹಿಡಿದು ಪೋಡಿಪಾದು ಫೋನ್ ಬತ್ತದಿತ್ತಂಡು ಸುರತ್ಕಲ್ ಪೊಲೀಸ್ ಸ್ಟೇಷನ್ ಆ ಬಗೆಟ್ ದೂರು ಕೊರದಿತ್ತರು. ಈ ಬಗೆಟ್ ಪರ ಇರೋದ ಚರ್ಚೆದ ನಡುಟು ದೇವಸ್ಥಾನದ ಆಡಳಿತ ಮಂಡಳಿ ಮುಕ್ತೇಸರರು ನಾರಾಯಣನ್ ಪೂಜಾರಿ ಲೇರ್ದಿ ನಡೆದವರ ಶುಕ್ರವಾರ ಮಾಜಿ ಶಾಸಕರು ಕುಡೋರ ದೇವಸ್ಥಾನಕ್ಕೂ ಭೇಟಿ ಕೊರಿಯರು. ಕ್ಷೇತ್ರದ ಆಡಳಿತ ಮಂಡಳಿ ಸದಸ್ಯರು ಅರೆನು ಎತ್ಕೊಂಡಿರು. ಬರ್ಪುನ ವರ್ಷ ನಡಪುನ ಬ್ರಹ್ಮಕಲಶಗೂ ಮಲ್ಲ ಬಿನ್ನೆರಾದ ಪಾಲ್ದೆಸು ನಡುಂದು ಮೊಕ್ತೇಸರರು ಮೊಯ್ದೀನ್ ಬಾವಡ ಕೆಂಡೊಂದಿರು. ದೇವಸ್ಥಾನಕ್ಕೂ ವೈಯಕ್ತಿಕ ದೇಣಿಗೆ ಕೊರ್ನ BA ಮೊಯ್ದೀನ್ ಬಾವ ಪಾತಿರ್ದು ಫೋನ್ ಮಲ್ತದು ಪೋಡಿಪಾದು ಸಮಾಜಡು ಅಶಾಂತಿ ಸೃಷ್ಟಿ ಮಲ್ಪನಕ್ಲಿಗೆ ದೇವರು ಎಡ್ಡೆ ಬುದ್ಧಿ ಕೊರಡಂದು ಪಂಡೇರು. 1450 ವರ್ಷಗಳ ಹಿಂದಿನ ಮೊಹಮ್ಮದ್ ಪೈಗಂಬರ್ ಅವರು ನಮ್ಮ ಮುತ್ತುನಬಿಯಾಗಿದ್ದಾಗ ಅವರ ಸಂದರ್ಭದಲ್ಲಿ ಒಂದು ಮರಣ ಆ ಭಾಗದಲ್ಲಿ ಯಹೂದಿಯ ಒಂದು ಮರಣ ಆ ಭಾಗದಲ್ಲಿ ಬರ್ತದೆ. ಮೊಹಮ್ಮದ್ ನಬಿ ಅವರು ಆ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ದರು ಸ್ಟೇಜಲ್ಲಿ. ತನ್ನ ಮಾತನ್ನು ನಿಲ್ಲಿಸಿ ಅವರು ಎದ್ದು ನಿಂತು ಆ ಬಾಡಿಗೆ ಗೌರವ ಕೊಡುವಂಥ ಕೆಲಸವನ್ನು ಅಂದು ಮಾಡಿದ್ದಾರೆ. ಆಗ ಅಲ್ಲಿದ್ದವರು ಕೇಳಿದರು, ಇದು ಯಹೂದಿಯ ಮತಗಳೆಲ್ಲ ತಾವು ಯಾಕೆ ನಿಲ್ಲಿಸಿದ್ದೀರಾ ಅಂತೇಳಿ ಕೇಳಿದರು. ಎಲ್ಲ ಭಗವಂತನ ಅಲ್ಲಾಹ್ವಿನ ಸೃಷ್ಟಿ. ಇಂತಹ ಸಂದರ್ಭದಲ್ಲಿ ನಾವು ಇಲ್ಲಿ ಆಕಸ್ಮಿಕವಾಗಿ ಹುಟ್ಟಿದ್ದೇವೆ, ಸಾಯುವವರಿದ್ದೇವೆ. ನಾವು ಎಲ್ಲರೂ ಜಾತಿ ಮತ ಭೇದವನ್ನು ಬಿಟ್ಟು ಒಂದಾಗಿ ಬಾಳಬೇಕು ಅಂತ ಹೇಳುವಂತಹ ಆ ಸಾರಾಂಶನೇ ಇವತ್ತು ಭಗವದ್ಗೀತೆ, ಅದೇ ಥರ ಕುರ್ಆನ್ ಮತ್ತು ಬೈಬಲ್ನಲ್ಲಿದೆ. ಅದನ್ನು ಅರಿತುಕೊಂಡು ನಾವು ಬಾಳ್ಬೇಕಾಗ್ತದೆ. ದೇವಿರ ಸೇವೆ ಮಲ್ಪೊಡುಂದಾಂಡ ವಾರೀತಿಡ್ಲ ಮಲ್ಪುಲಿಂದ ತೋಜಾದ ಕೊರ್ತಿರು ತಮಿಳ್ನಾಡುದ ಶ್ರೀಮಂತ ಉದ್ಯಮಿ ಒರಿ ಕಾಸು ಕೊರ್ದು ಮಲ್ಲ ಸೇವೆ ಮಲ್ಪುನ ಬದಲು ಉದ್ಯಮಿ ರಾಜಶೇಖರ್ ಕಮಲಶಿಲೆ ದೇವಸ್ಥಾನಡು ನುಪ್ಪು ಪ್ರಸಾದ ಸೇವಿಡು ಚಾಕ್ರಿದಾಯ ಆದ ಕೆಲಸ ಮಲ್ತಿದಿರು. ಕಮಲಶಿಲೆ ಒಡಿಪು ಜಿಲ್ಲೆದ ಪವಿತ್ರ ಪುಣ್ಯಕ್ಷೇತ್ರ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ತಮಿಳುನಾಡು ಮೂಲದ ಭಕ್ತರು ಉರಿ ವಿಶೇಷ ಸೇವೆ ಸಂದಾದಿರು. ಶ್ರೀಮಂತರು ದೇವಸ್ಥಾನಗೂ ಕಾಸು ಪಾಡ್ದು ಮಲ್ಲ ಸೇವೆ ಸಂದಾವನ ಚಿತನ ತಾಕತ್ತು ಇತ್ತಿನಾರು ಆಂಡ 6 ಅಂಚ ಮಲ್ತಿದ್ದಿರು. 6 ಕ್ಷೇತ್ರದ ಭಕ್ತರಿಗೆ ಒದಗಾವನ ನುಪ್ಪು ಪ್ರಸಾದ ಸೇವಿಡು ಚಾಕ್ರಿದಾಯ ಆದ ಕೆಲಸ ಮಲ್ತದ ಸೇವೆ ಸಂದಾದಿರು. ಅನ್ನ ಛತ್ರುಡು ಒಣಸಗು ಬಾರಿದ ಇರೆ ಪಾಡೊಂದು ಲೋಟೆಗು ನೀರು ಪಾಡೊಂದು ಒಣಸಾಯಿ ಬೊಕ್ಕ ಇರೆದೆತ್ತದು ನಿರ್ಮಲ ಮಲ್ಪುನ ವ್ಯಕ್ತಿನ ತುಂಡ ಅನ್ನ ಛತ್ರುಡು ಬೇಲೆ ಮಲ್ಪುನ ಎಂದು ಮಾತಿರ್ಲ ಎನ್ನದುಪ್ಪಿರು. ಅಂಡ ಈ ವ್ಯಕ್ತಿ ತಮಿಳುನಾಡು ಮೂಲದ ಪ್ರತಿಷ್ಠಿತ ಉದ್ಯಮಿ ಪುನರ್ ರಾಜಶೇಖರ BMW ಕಾರ್ಡ್ ದೇವಸ್ಥಾನಕ್ಕೂ ಬೈದಿರು. 4 ವರ್ಷದುಂಬು ದೋಸ್ತಿನ ಒಟ್ಟುಗೂ ರಾಜಶೇಖರ್ ಈ ದೇವಸ್ಥಾನಕ್ಕೂ ಬತ್ತದಿದ್ದಿರು. ಇಡೆಗು ಬತ್ತಿ ಬೊಕ್ಕ ಬದುಕಡು ಮಹತ್ವದ ಬದಲಾವಣೆ ಆತಂಕೆ ಅಂಚಾದು ಸೇವೆ ಮಲ್ಪೊಡೊಂದು ಎನ್ನೀರು. ಮಲ್ಲ ಮಟ್ಟದ ಸೇವೆ ಮಲ್ಪೊಲಿತ್ತುಂಡು ಆಂಡ 6 ಅಜತ್ತಿನ ಸೇವೆ ಅವು ಕರ ಸೇವೆ ಕನ್ನಡ ಭಾಷೆ ತೆರಿಚಿಂಡಲ ಅರ್ಥ ಮಲ್ತೊಂದು ಮಾತಾ ರೀತಿದ ಕೆಲಸ ಮಲ್ತಿದ್ದರು. ಒಂದು ತನ್ಕ್ ಕುಶಿತ ವಿಚಾರ ನನ್ನ ಮಿತ್ತುಗಳ ಇಂಚಿನ ಸೇವೆ ಮಲ್ಪನ ಭಾಗ್ಯ ಒದಗದು ಬರಡೆಂದು ಪನ್ಪೇರು ರಾಜಶೇಖರ್. God always give this opportunity for our pets only, and they are giving more opportunity to. Then only I can serve. Otherwise, not possible. So they are the Rudra Gana. What is the reason for coming? Nothing, sir. It's a satisfaction. Nothing expectation. ಕರಿನ 3 ವರ್ಷರೊಡದಿಂಚ ಮಾರ್ನೆಮಿದ ಪೊರ್ತುಡು ಶ್ರೀ ಕ್ಷೇತ್ರಗೋ ಬತ್ತದು 9 ದಿನಲ ಸೇವೆ ಸಂದಾವಂದುಲ್ಲೆರು. ದೇವಸ್ಥಾನದ ಆಡಳಿತ ಮಂಡಳಿ ಅರಿನ ಸೇವೆಗೆ ಮೆಚ್ಚಿದು ಅಕ್ಲಿನ ಜನತಂಚನೆ ತೂವಂದುಲ್ಲೆರು. ಕಮಲಶಿಲೆ ಕ್ಷೇತ್ರದ ಟ್ರಸ್ಟಿ ನಾಗರಾಜ್ ಛಾತ್ರ ಈ ಬಗೆಟ್ಟು ಪಾತಿರ್ದು ಅಭಿಪ್ರಾಯ ತಿರಿಪಾಯಿರು. ಇಲ್ಲಿ ವಿಶೇಷ ಏನಂದ್ರೆ ಪ್ರತಿಯೊಬ್ಬರು ಹೊರಗಿನವರು ಎಲ್ಲರೂ ಹೊರ ರಾಜ್ಯದವರು ಸಹ ಬಂದು ಊಟ ಮಾಡಿ ಹೋಗ್ತಾರೆ. ಈಗ ಕಳೆದ ವರ್ಷ ಹಿಂದಿನ ವರ್ಷದಿಂದ ಒಬ್ಬರು ಬರ್ತಾ ಇದ್ದಾರೆ. ಅವರು ಚಾರ್ಟರ್ಡ್ ಅಕೌಂಟೆಂಟ್, ಅವ್ರ ಹೆಸರು ರಾಜಶೇಖರ್ ಅಂತ. 3 ವರ್ಷ ಆಯಿತು ಬಂದು ಇಲ್ಲಿ ಬಳೆಲೆ ತೆಗೆಯುವುದು, ಬಳೆಲೆ ಹಾಕೋದು, ನೀರು ಕೊಡುವುದು ಮತ್ತು ಬಡಿಸೋದು ಎಲ್ಲವೂ ಮಾಡ್ತಾ ಇದ್ದಾರೆ.
ತಾಯಿ ಸೇವೆ ಅಂತ ಹೇಳಿ ಪ್ರತಿ ವರ್ಷ 9 ದಿನವೂ ಬಂದು ಮಾಡಿ ಹೋಗ್ತಾರೆ. ಅವರಿಗೂ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಅವರಿಗೂ ಒಳ್ಳೇದು ಮಾಡಲಿ ಭಗವಂತ. ಬಂದವರು ಯಾತ್ರಾರ್ಥಿಗಳು ಪ್ರತಿಯೊಬ್ಬರು ಬಂದು ಸಂತೋಷ ಪಡ್ತಾರೆ ಇಲ್ಲಿ. ಈ ಸೇಸ ಭಕ್ತರಿನ ತೂಯಿನ ಕಮಲಶಿಲೆ ಊರ್ದಕ್ಲು ಬದುಕಡು ಪಣ ಒಂಜೆ ಮುಖ್ಯ ಅತ್ತು ಗುಣಲ ಮುಖ್ಯ. ದೇವರಿನ ಸೇವೆಡ ತಿಕ್ಕಿನ ನೆಮ್ಮದಿ ಒಯ್ಟ್ಲ ತಿಕ್ಕ ನಿಂದು ಪನ್ಪುನಂಚ ಆತದು.